ಹೆಜಮಾಡಿ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಗ್ರಹಣ ದೋಷ ಪರಿಹಾರಾರ್ಥವಾಗಿ ಅರ್ಚಕ ಪದ್ಮನಾಭ ಭಟ್ ನೇತೃತ್ವದಲ್ಲಿ ಗ್ರಹಣ ಶಾಂತಿ ಹೋಮ ಶ್ರೀ ಕ್ಷೇತ್ರದಲ್ಲಿ ನಡೆಯಿತು। ಈ ಬಗ್ಗೆ ವಿ4 ನ್ಯೂಸ್ಗೆ ಮಾಹಿತಿ ನೀಡಿದ ಶ್ರೀ ಹರಿಭಟ್ ಅವರು, ಪ್ರಪಂಚಕ್ಕೆ ಬೆಳಕು ನೀಡುವ ಸೂರ್ಯ ದೇವರಿಗೆ ಗ್ರಹಣ ಬಾಧಿಸಿದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಒದಗಬಹುದಾದ ಅನಿಷ್ಟವನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವಳದ ಆಡಳಿತ ಸಮಿತಿಯ ಸೂಚನೆಯಂತೆ ಶ್ರೀ ಕ್ಷೇತ್ರದಲ್ಲಿ ಗ್ರಹಣ ಶಾಂತಿ ನಡೆಸುವ ಮೂಲಕ ಗ್ರಾಮದ ಸುಭೀಕ್ಷೆಗಾಗಿ ಗ್ರಾಮ ದೇವರಾದ ಶ್ರೀ ಮಹಲಿಂಗೇಶ್ವರನಲ್ಲಿ ಪ್ರಾರ್ಥಿಸಲಾಯಿತು ಎಂದರು। ಈ ಸಂದರ್ಭ ದೇವಳದ ಆಡಳಿತ ಮುಖ್ಯಸ್ಥರ ದಯಾನಂದ ಹೆಜಮಾಡಿ, ಉಪಾಧ್ಯಕ್ಷರುಗಳಾದ ಸುಧಾಕರ್ ಕರ್ಕೇರ ಸೇರಿದಂತೆ ಮತ್ತಿತರರು ಹಾಜರಿದ್ದರು। ಶಾಂತಿ ಪಂಡ ಲೋಕಗೆ ಬೋಲ್ಪು ಕೊರಪಣಕತ್ರ ಸೂರ್ಯ ದೇವರಿಗೆ ಗ್ರಹಣ ಬರಪಣಕತ್ರ ಪೊಡ್ತೊಡು ನೆತ್ತ ಅರ್ಥನೆ ನಮ್ಮ ತಿಳಿಯೋಡು ಇಂಚ ಕೇಂಡ ಕತ್ತಲೆ ಉಪ್ಪಣಕತ್ರ ಜಾಗಡ ಕತ್ತಲೆ ಪರಿಹಾರ ಅವಡುಂದಾಂಡ ಬೋಲ್ಪ ಅವಡುಂದಾಂಡ ಈಗ ಸೂರ್ಯ ದೇವರನ ಅವಶ್ಯಕತೆ ಉಂಡು ಅಂಚಿತ್ರ ಆರೋಗ್ಯನ ಸಮೃದ್ಧಿ ಆದಿತ್ತನ ಸಂಪತ್ತು ಒಂಜಿ ಮನುಷ್ಯ ಜೀವನದ ಅನುಭವಿಪಡುಂದಾಂಡ ಈಗ ಸೂರ್ಯನ ಮುಖ್ಯವಾದ ಅನುಗ್ರಹ ಬೋಡು ಅಂಚಿತ್ರ ಆ ಸೂರ್ಯ ಗ್ರಹಣದ ಸಂದರ್ಭಡು ಈ ಗ್ರಹಣ ಶಾಂತಿ ಮಲ್ತಂಡ ದಾದಾಪುಳಿ ಕೇಂದ್ರ ಮನುಷ್ಯದ ಆರೋಗ್ಯ ಮಲ್ಲ ಜೀವನದ ಸಂಪತ್ತು ಕೇಂದ್ರ ಆರೋಗ್ಯ ಇಂಚಿತ್ತಿನ ಆರೋಗ್ಯ ರಡ್ಡದಿ ದೊಟ್ಟು ಆದಿ ವ್ಯಾಧಿ ಬಂದು ದೇಹಗಾವಡು ಮನಸ್ಸುಗಾವಡು ಬರ್ಪಣ ದಾದ ರೋಗ ಉಂಡ ಅವಿನ ಪರಿಹಾರ ಮಕ್ಕಳಿ ಸೂರ್ಯದೇವರಿಗೆ ನಮಸ್ಕಾರ ಪ್ರಿಯೋ ಭಾನುಭೂ ಪಡ್ತೇವೆ ಅಂಚಿತ್ತಿನ ಆ ಸೂರ್ಯದೇವರನ್ನ ಪ್ರೀತ್ಯರ್ಥವಾದ ಗ್ರಹಣ ಶಾಂತಿ ಐಟು ಪ್ರಧಾನವಾದ ಸೂರ್ಯದೇವರು ಅಂಚನೆ ನನ್ನ ಕೇತು ಗ್ರಹಣ ಉದ್ದೇಶವಾದ ಕೇತು ಪಣ್ಣಂದಾಂಡ ಆ ಪುಷ್ಪ ಪಣಪಣ ದರ್ಬೇಡ ಹೋಮ ಬರ್ತಂಡ ಶೌರ್ಯ ಧೈರ್ಯನ ಕೊರಪೆ ಅಂದರೆ ನನಗೆ ಈ ಗ್ರಹಣದ ಹೊರತುಡು ಒಂದು ಮನುಷ್ಯಗೆ ಆಯ ಧೈರ್ಯನ ಕಳೆವಂಡ್ರೆಗೆ ಸಾಧ್ಯತೆ ಉಂಟು ತನ್ನ ಜೀವನದ ಇತ್ತಿನ ವಸ್ತು ನಾಶ ಆದಪ್ಪರೆಗೆ ಸಾಧ್ಯತೆ ಉಂಟು ಮತ್ತು ಆಯನ ವ್ಯಕ್ತಿತ್ವಗೂ ಬರ್ಪಣಕ್ಕತ್ತಿನ ಕೀರ್ತಿಗೆ ತೊಂದರೆಗೆ ಬರ್ಪಣ ಇತ್ತಂಡ ಅರಿಷ್ಟಲು ನೆಟ್ಟ ಪರಿಹಾರ ಈ ಕ್ಷೇತ್ರಗಳು ಮುಖ್ಯವಾದ ಎಂಕುಳು ಮಲಪರೆಗೆ ಕಾರಣ ಮಾತ ಗ್ರಾಮದ ಜನಪುಣ ಸಂಕಷ್ಟಗಳು ಪರಿಹಾರ।